ಅರಣ್ಯವನ್ನು ಆದಾಯದ ಮೂಲವಾಗಿ ಕಾಣುತ್ತಿರುವ ನಮ್ಮ ಅಧಿಕಾರಶಾಹಿ ಪ್ರತಿನಿಧಿಗಳಿಂದ ಭೂತಾಯಿ ಶೋಷಣೆಯ ನಿಂದನೆಗಳಿಗೆ ಗುರಿಯಾಗುತ್ತಿದ್ದಾಳೆ. ಹೀಗೆಂದು ಬೆಂಗಳೂರಿನ EWRGCES IISCಯ ಸಂಯೋಜಕ ಡಾಕ್ಟರ್ ಟಿ ವಿ ರಾಮಚಂದ್ರ ಅಭಿಪ್ರಾಯಪಟ್ಟರು. ಅಳ್ವ ಶಿಕ್ಷಣ ಪ್ರತಿಷ್ಠಾನ ಬೆಂಗಳೂರಿನ ಎನರ್ಜಿ ಅಂಡ್ ವೆಟ್ಲ್ಯಾಂಡ್ ರಿಸರ್ಚ್ ಗ್ರೂಪ್ ಸೆಂಟರ್ ಫಾರ್ ಇಕಾಲಜಿಕಲ್ ಸೈನ್ಸಸ್ ಭಾರತೀಯ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ಕುವೆಂಪು ಸಭಾಂಗಣದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಲೇಕ್ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಸಹ್ಯಾದ್ರಿ ಸಂರಕ್ಷಣೆಯ ಕುರಿತಾದ ತಾಂತ್ರಿಕ ವರದಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಬಿಂಬಿಸಲಾಗುತ್ತಿದೆ. ಹಾಗಾಗಿ ನೇತ್ರಾವತಿ ನದಿ ತಿರುವಿಗೆ ಸರ್ಕಾರ ಯತ್ನಿಸುತ್ತಿದೆ. ಆದರೆ ವಾರ್ಷಿಕ ಈ ಪ್ರದೇಶದಲ್ಲಿ 650 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗುತ್ತಿದೆ. ಅದನ್ನು ಮಳೆ ನೀರು ಕೊಯ್ಲಿನ ಮೂಲಕ ಸಮರ್ಥವಾಗಿ ಬಳಸಿಕೊಂಡಲ್ಲಿ ಅಗತ್ಯವಿರುವ ನೀರು ಲಭ್ಯವಾಗುತ್ತದೆ. ಈ ಕುರಿತು ನಾನು ಆಧಾರ ಸಹಿತ ವರದಿಯನ್ನ ಸಿದ್ಧಪಡಿಸಿದ್ದೇನೆ. ಇದನ್ನು ಯಾರಾದರೂ ಪರೀಕ್ಷಿಸಬಹುದು ಎಂದು ಸವಾಲಿಸಿದರು. Well water has gone down. Streams have carried water for 6 to 12 months, 8 months. That means we have lost the water for 4 to 6 months. Wherever people have degraded the ecosystem, the water retention is only during 4 months. That emphasizes wherever river basins are there, we need to maintain the green cover of native species. To understand what are native species, our children had to be trained. That is the responsibility of my generation, to make sure how to identify the species and taxonomical aspect. Don't even go behind this, the latest fancy of molecular ecology, sitting in the AC room in Bangalore or in Calcutta, Mumbai, to identify the plant. You need to understand how the plant look and what are the ecological function in the ground also. ಉದ್ಘಾಟನಾ ಸಮಾರಂಭಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ನಿಕೋಲಾಯ್ ಫಿಲಾಟೋ, ವೈಜ್ಞಾನಿಕ ಸಲಹೆಗಾರ ಹಾಗೂ ಸದಸ್ಯ, ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಸ್, ರಷ್ಯಾ ನ್ಯಾಷನಲ್ ವಾಟರ್ ಪ್ರಾಬ್ಲಮ್ಸ್ ಇನ್ಸ್ಟಿಟ್ಯೂಟ್ನ ಪೆಟ್ರೋಸ್ ವುಡ್ಸ್ ಮಾತನಾಡಿ, 2 ದಶಕಗಳಿಂದ ರಷ್ಯಾದ ಜಲ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಗಿರುವ ಯೋಜನೆಗಳು ಮತ್ತು ಅದರಿಂದ ಸಂಪನ್ಮೂಲಗಳ ಮೇಲೆ ಉಂಟಾದ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು. About 40 years ago, Biolake Baikal still a reservoir because it was built hydropower station. There is problem with water supply because hydropower station needs some water for the energy, producing of energy. But in this case, in the same time, we need enough water for the drinking purposes. We should think about. ಈ ಪೂರ್ವಭಾವಿ ಸಮ್ಮೇಳನದ ಅಂತಿಮ ಕಾರ್ಯಕ್ರಮವು ಜಲ ವ್ಯವಸ್ಥೆಯ ಸಂರಕ್ಷಣೆ ಹಾಗೂ ಸುಸ್ಥಿರ ಅಭಿವೃದ್ಧಿ ಎಂಬ ಪರಿಕಲ್ಪನೆಯಡಿ 2018 ನವೆಂಬರ್ ತಿಂಗಳಿನಲ್ಲಿ ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಗೆಲ್ಫನ್ ಅಲೆಕ್ಸಾಂಡರ್, ಡಾಕ್ಟರ್ ಶಾಮಿಲ್ ರಫೋವಿಚ್, ಫೊಜಿನ್ ಎಕೋವಾ, ಡಾಕ್ಟರ್ ತಾತ್ವೋ, ಡಾಕ್ಟರ್ ರಾಜಶೇಖರ್ ಮೂರ್ತಿ, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿಪೋ ನ್ಯೂಸ್ 24/7 ಮೂಡಬಿದಿರೆ.